ಕರ್ನಾಟಕ ರಾಜ್ಯ ರೈತ ಸಂಘ ಮೂಡಬಿದಿರೆ ತಾಲೂಕು ಸಂಚಲನ ಸಮಿತಿ ಆಶ್ರಯದಲ್ಲಿ ತಾಲೂಕಿನ ಸಮಸ್ಯೆಗಳಿಗೆ ಪರಿಹಾರ ರೂಪಿಸುವ ಸಮಾವೇಶ ಹಾಗೂ ತಾಲೂಕು ಘಟಕ ಪುನರ್ರಚನೆ ಸಭೆಯು ಅಕ್ಟೋಬರ್ 30ರಂದು ಸಮಾಜ ಮಂದಿರದಲ್ಲಿ ಬೆಳಿಗ್ಗೆ 10 ಗಂಟೆಯಿಂದ ನಡೆಯಲಿದೆ ಎಂದು ಸಂಚಲನ ಸಮಿತಿಯ ಅಧ್ಯಕ್ಷ ಲಿಯೋ ವಾಲ್ಟರ್ ನಜರತ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಬಡಗಲಪುರ ನಾಗೇಂದ್ರ ಸಮಾವೇಶವನ್ನು ಉದ್ಘಾಟಿಸಲಿದ್ದು, ರಾಜ್ಯ ಪ್ರಧಾನ ಕಾರ್ಯದರ್ಶಿ ರವಿಕಿರಣ್ ಪುಣಚ್ಚ, ಜಿಲ್ಲಾಧ್ಯಕ್ಷ ಓಸ್ವಾಲ್ ಪ್ರಕಾಶ್ ಫೆರ್ನಾಂಡಿಸ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆ ಪ್ರೇಮಾನಾಥ್ ಶೆಟ್ಟಿ ಭಾಲ್ತಿಲ, ಕರ್ನಾಟಕ ರಾಜ್ಯ ಪ್ರಾಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಕೆ ಯಾದವ ಶೆಟ್ಟಿ ಉಪಸ್ಥಿತರಿರುವರು ಎಂದು ಮಾಹಿತಿ ನೀಡಿದರು. ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಆಲ್ವಿನ್ ಮಿನೇಜಸ್ ಮಾತಾಡಿ, ಮೂಡಬಿದಿರೆ ತಾಲೂಕಿನಲ್ಲಿ ರೈತರಿಗೆ ಆಗುತ್ತಿರುವ ಪ್ರಮುಖ ಸಮಸ್ಯೆಗಳ ಬಗ್ಗೆ ಸಮಾವೇಶದಲ್ಲಿ ಸಮಾಲೋಚನೆ ನಡೆಯಲಿದೆ. ಮುಖ್ಯವಾಗಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭೂಮಿ ಕಳೆದುಕೊಂಡವರಿಗೆ ಪರಿಹಾರದಲ್ಲಿ ಆಗುತ್ತಿರುವ ತಾರತಮ್ಯ, ಪ್ರಾಂತ್ಯ ಗ್ರಾಮದ ಪೇಪರ್ ಮಿಲ್ಸ್ ಪ್ರದೇಶವನ್ನು ಕೈಗಾರಿಕಾ ವಲಯೆಂದು ಘೋಷಿಸದಂತೆ ಒತ್ತಾಯ, ಒಳಚರಂಡಿ ಅವ್ಯವಸ್ಥೆಯಿಂದ ರೈತರಿಗೆ ಆಗುತ್ತಿರುವ ತೊಂದರೆ ಸಹಿತ ಹಲವು ವಿಚಾರಗಳ ಹೋರಾಟಕ್ಕೆ ರೂಪುರೇಷೆಯ ಕುರಿತು ಸಭೆಯಲ್ಲಿ ಚರ್ಚಿಸಲಾಗುವುದು ಎಂದರು. ಸಂಚಲನ ಸಮಿತಿಯ ಕಾರ್ಯದರ್ಶಿ ರಿಚಾರ್ಡ್ ಕಾರ್ಡೋಜಾ, ಸಂಘದ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ರೋನಿ ಮೆಂಡೋನ್ಸಾ, ಸಂಚಲನ ಸಮಿತಿ ಸದಸ್ಯರಾದ ಎಎಲ್ ವಾಸ್, ಬ್ರಿಜೇಶ್ ಶೆಟ್ಟಿ, ಫಿಲಿಪ್ ಡಿಸಿಲ್ವಾ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಸಮಸ್ಯೆಗಳು ಸರ್ಕಾರದ ಗಮನಕ್ಕೆ ತರಬೇಕು, ಜಿಲ್ಲಾಡಳಿತದ ಗಮನಕ್ಕೆ ತರಬೇಕು ಅಂತ ಹೇಳಿ ನಾವು ಒಂದು ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ. ನಮಗೆ ಮೊದಲನೇದಾಗಿ ನಮ್ಮ ಈ ಮೂಡಬಿದಿರೆ ಈ ಭಾಗದ ರೈತರ ಸಮಸ್ಯೆ ಅಂದರೆ ಮೂಡಬಿದಿರೆಯ ಪೇಟೆಯ ಮಲಿನ ನೀರು ರೈತರ ಗದ್ದೆಗಳಿಗೆ ಹಾದುಹೋಗಿ ಕೃಷಿ ಮಾಡಲು ಅನಾನುಕೂಲವಾಗಿದೆ. ಇದರ ಮೊದಲು ಕೂಡ ನಾವು ನಿಮ್ಮ ಮುಖೇನ ನಾವು ಗಮನಕ್ಕೆ ತರಬಯಸುತ್ತೇವೆ. ಹಾಗೆ ನಮ್ಮ ಮೂಡಬಿದಿರೆ ತಾಲೂಕಿನಲ್ಲಿ UPCL ಮುಖಾಂತರ ಕಾಸರಗೋಡಿಗೆ 400 kV ಸಾಮರ್ಥ್ಯದ ವಿದ್ಯುತ್ ಕಾರಿಡಾರ್ ನಮ್ಮ ಮಾರ್ಗ ನಮ್ಮ ಮೂಡಬಿದಿರೆ ತಾಲೂಕಿನಲ್ಲಿ ಅವರು ಬೇಕಾದ ಮೆಟೀರಿಯಲ್ಗಳನ್ನು ತಂದು ಹಾಕಿ ನಮಗೆ ಯಾವ ಮಾಹಿತಿಯನ್ನು ನೀಡದೆ ಸರ್ವೆ ಕಾರ್ಯಕ್ಕೆ ದಬ್ಬಾಳಿಕೆಯನ್ನು ನಡೆಸ್ತಾ ಇದ್ದಾರೆ.